ಕರಾವಳಿಯಲ್ಲಿ ಮೊಬೈಲ್ ಮತ್ತು ಮೊಬೈಲ್ ಆಕ್ಸೆಸರಿಗಳ ಮಾರಾಟ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಮತ್ತು 50,000ಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಕರಾವಳಿಯ ಹೆಮ್ಮೆಯ ಮೊಬೈಲ್ ಶೋರೂಮ್ ಡೇ ಟು ಡೇ ಡಿಜಿಟಲ್ನ ಮತ್ತೊಂದು ಶಾಖೆ ಶುಭಾರಂಭಗೊಂಡಿದೆ. ಡೇ ಟು ಡೇ ಡಿಜಿಟಲ್ಸ್ನ 12ನೇ ಶೋರೂಮ್ ಮಂಗಳೂರಿನ ಸುರತ್ಕಲ್ ವಿಜಯ ಮಹಲ್ ಕಾಂಪ್ಲೆಕ್ಸ್ನಲ್ಲಿ ಲೋಕಾರ್ಪಣೆಗೊಂಡಿದೆ. ಡೇ ಟು ಡೇ ಡಿಜಿಟಲ್ಸ್ ಮೊಬೈಲ್ ಮತ್ತು ಮೊಬೈಲ್ ಆಕ್ಸೆಸರಿಗಳ ಮಾರಾಟ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಹೆಸರು. ತನ್ನ ಅಗ್ರಮಾನ್ಯ ಸೇವೆಯ ಮೂಲಕ ಕರಾವಳಿಗರ ಮನಗೆದ್ದಿರುವ ಡೇ ಟು ಡೇ ಡಿಜಿಟಲ್ಸ್ ಇದೀಗ ಮತ್ತೊಂದು ಶಾಖೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದೆ. ಈಗಾಗಲೇ ಕರಾವಳಿಯಾದ್ಯಂತ 11 ಶಾಖೆಗಳನ್ನು ಹೊಂದಿರುವ ಡೇ ಟು ಡೇ ಡಿಜಿಟಲ್ಸ್ನ 12ನೇ ಶೋರೂಮ್ ಸುರತ್ಕಲ್ನ ವಿಜಯ ಮಹಲ್ ಕಾಂಪ್ಲೆಕ್ಸ್ನಲ್ಲಿ ಲೋಕಾರ್ಪಣೆಗೊಂಡಿದೆ. ನೂತನವಾಗಿ ಆರಂಭಗೊಂಡ ಶೋರೂಮ್ ಅನ್ನು ತುಳು ರಂಗಭೂಮಿ ಹಾಗೂ ಚಲನಚಿತ್ರ ನಟ ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್ ಅವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಡೇ ಟು ಡೇ ಡಿಜಿಟಲ್ ತನ್ನ 12ನೇ ಶೋರೂಮ್ ಅನ್ನು ಆರಂಭಗೊಳಿಸ್ತಾ ಇರೋದು ಹೆಮ್ಮೆಯ ವಿಚಾರ. ಪ್ರಸ್ತುತ ಸಮಾಜದಲ್ಲಿ ಮೊಬೈಲ್ ಇಲ್ಲದ ಕೈಗಳಿಲ್ಲ. ಈ ಉದ್ಯಮ ಖಂಡಿತವಾಗ್ಲೂ ಉತ್ತುಂಗಕ್ಕೆ ಏರುತ್ತದೆ ಅಂತ ಶುಭ ಹಾರೈಸಿದ್ರು. ಮೊಬೈಲ್ ಇತ್ತೆ ಇಜ್ಜಾಂದಿನ ಕೈ ಇಚ್ಚಿ ಹುಟ್ಟಿನ ಬಾಲ್ಯದ ಕೈಟಿಲ್ಲ ಮೊಬೈಲ್ ಎಪ್ಪು ಅಂಚ ಇಂದು ಬಿಸ್ನೆಸ್ ಖಂಡಿತವಾದ್ಲ ಇಂಪ್ರೂವ್ಮೆಂಟ್ ಖಂಡಿತವಾದ್ಲ ಆಪುಂಡು. ಆ ದೇವರು ಮುಕ್ಳಿಗೆ ಒಂಜೇ ಮನಸ್ಸನ್ನು ಕೊಡ್ದು ನೆಟ್ಟು ಬೆಂದಿರಂದಾಂಡ ಇತ್ತಿನ ಪದರಾಡಿ ಎಲ್ಲ 24 ಅದೆಲ್ಲ 36 ಆದ ಇವತ್ತು ಸಂಸ್ಥೆಯಲ್ಲಿ ಆಪಿಲ ಕಾವಡೆ. ಬಳಿಕ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಹೊಸದಿಗಂತ ಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ PS ಪ್ರಕಾಶ್ ಅವರು, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಕೈಯಲ್ಲಿದ್ದರೆ ಜಗತ್ತೇ ಕೈಯಲ್ಲಿದ್ದಂತೆ. ಈ ನಿಟ್ಟಿನಲ್ಲಿ ಡೇ ಟು ಡೇ ಡಿಜಿಟಲ್ನ ಪಾತ್ರ ಮುಖ್ಯದ್ದಾಗಿದೆ ಅಂತ ಶುಭ ಹಾರೈಸಿದ್ರು. ಮೊಬೈಲ್ ಇಲ್ಲದ ಕೈಗಳಿಲ್ಲ, ಮೊಬೈಲ್ ಕೈಯಲ್ಲಿದ್ದರೆ ಜಗತ್ತು ಕೈಯಲ್ಲಿ ಅಂತ ಹೇಳೋದು ನಮ್ಗೆ ಗೊತ್ತಿದೆ. ಮೊಬೈಲ್ ಬಂದ ಮೇಲೆ ವಾಚಿನ ಅಗತ್ಯ ಬರಲಿಲ್ಲ ನಮಗೆ. ಮೊಬೈಲ್ ಬಂದ ಮೇಲೆ ಟಾರ್ಚಿನ ಅಗತ್ಯವೂ ಇಲ್ಲ. ಇವತ್ತು ಹಾರ್ಟ್ ಬೀಟ್ ನೋಡ್ಬೇಕಿದ್ರು ಮೊಬೈಲ್ ಇದ್ರೆ ಸಾಕು, ಅದರ ಅವಶ್ಯಕತೆ ಇಲ್ಲ. ಮೊಬೈಲ್ ಹೊಂದಿದ್ರೆ ಎಲ್ಲ ಸಂಗತಿಗಳು ನಮ್ಮ ಕೈಯಲ್ಲಿದ್ದಾಗೆ ಆಗುತ್ತೆ. ಈಗ ಸಂದರ್ಭದಲ್ಲಿ 4-6 ಜನರಿಗೆ ಉದ್ಯೋಗ ಕೊಡುವಂತ ಒಂದು ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ 12 ಇರುವಂತದ್ದು ಅದು 100 ಆಗ್ಲಿ, 100ರಷ್ಟು ಬೆಳೀಲಿ, ಆ ಹೆಸರು ಅದು ಬ್ರ್ಯಾಂಡ್ ಆಗ್ಲಿ, ಜನ ಹುಡುಕಿಕೊಂಡು ಬರುವ ರೀತಿಯಲ್ಲಿ ಈ ಸಂಸ್ಥೆ ಬೆಳೀಲಿ, ಆ ವಿಶ್ವಾಸವನ್ನ ಈ ಸಂಸ್ಥೆ ಜನರನ್ನ ಗಳಿಸ್ಲಿ ಅಂತ ಹೇಳ್ತಾ ಇನ್ನಷ್ಟು ವ್ಯಾಪಿಸ್ಲಿ, ಜನರ ಹೃದಯವನ್ನು ಗೆಲ್ಲಿ ಅಂತ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ. ಇದೇ ವೇಳೆ ಡೇ ಟು ಡೇ ಡಿಜಿಟಲ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ವಿಜಯ್ ಕುಮಾರ್ ಅವರು ಮಾತನಾಡಿ, ನಮ್ಮ ಸಂಸ್ಥೆ ಕಳೆದ 10 ವರ್ಷಗಳಿಂದ ತುಳುನಾಡಿನ ನಾನಾ ಊರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 50,000ಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ನಾವು ಹೊಂದಿದ್ದೇವೆ ಮತ್ತು 50% ತುಳುನಾಡಿನ ಜನರಿಗೆ ಉದ್ಯೋಗದಲ್ಲಿದ್ದಾರೆ. ಇದು ತುಳುನಾಡಿನ ಸಂಸ್ಥೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಆಶಿಸಿದ್ರು. ನಮ್ಮ ಡೇ ಟು ಡೇ ಡಿಜಿಟಲ್ ಸಂಸ್ಥೆ ಕಳೆದ 10 ವರ್ಷಗಳಿಂದ ಈ ಸಂಸ್ಥೆ ತುಳುನಾಡಿನ ನಾನಾ ಊರುಗಳಾದ ಉಡುಪಿ, ಕುಂದಾಪುರ, ಕಾರ್ಕಳ, ಬ್ರಹ್ಮಾವರ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಮಂಗಳೂರು ಈ ಎಲ್ಲ ಊರುಗಳಲ್ಲಿ ನಮ್ಮ ಸಂಸ್ಥೆಯ ಶೋರೂಮ್ಗಳಿವೆ. ಕಳೆದ 10 ವರ್ಷದಿಂದ ಈ ಶೋರೂಮ್ಗಳು ದೊಡ್ಡದಾಗಿ ಬೆಳೀತಾ ಇದೆ. ಹಾಗೂ ಈ ನಮ್ಮ ಸಂಸ್ಥೆಯಲ್ಲಿ 50,000ಕ್ಕೂ ಹೆಚ್ಚಾದ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ ಮತ್ತು ತುಳುನಾಡಿನ ಜನಗಳೇ ಆದ 60 ಜನ ನಮ್ಮಲ್ಲಿ ಎಂಪ್ಲಾಯಿಗಳಿದ್ದಾರೆ. ಈ ಸಂಸ್ಥೆ ತುಳುನಾಡಿನ ಸಂಸ್ಥೆ. ಈ ಸಂಸ್ಥೆಗೆ ನಮ್ಮೆಲ್ಲರ ಒಂದು ಸಹಕಾರ ಅಗತ್ಯ. ಈ ಸಂಸ್ಥೆಯಲ್ಲಿ ಒಳ್ಳೊಳ್ಳೆ ಆಫರ್ಗಳಿದೆ. ಕಸ್ಟಮರಿಗೆ ಒಂದು ನಂಬಿಕೆಯ ವಿಶ್ವಾಸಾರ್ಹ ಸರ್ವಿಸ್ ಇದೆ, ವಿಶ್ವಾಸಾರ್ಹ ಪ್ರೈಸ್ ಇದೆ ಮತ್ತು ಆನ್ಲೈನಿಗೆ ಕಂಪೇರ್ ಮಾಡಿದ್ರು ಕೂಡ ಆನ್ಲೈನ್ಗಿಂತ ಒಳ್ಳೆಯದಾದ ಆಫರ್ಗಳಿದೆ. ಈ ನಮ್ಮ ಸಂಸ್ಥೆಗೆ ಬಂದು ನಮ್ಮ ಸಂಸ್ಥೆಯಲ್ಲಿ ನೀವು ಲೈವ್ ಡೆಮೋಸನ್ನು ನೋಡ್ಬೋದು. ಎಲ್ಲ ಬ್ರ್ಯಾಂಡ್ಗಳಾದ ಐಫೋನ್, ಆ್ಯಪಲ್, OnePlus, ಸ್ಯಾಮ್ಸಂಗ್, ರಿಯಲ್ಮಿ ಈ ಎಲ್ಲ ವರ್ಲ್ಡ್ ಕ್ಲಾಸ್ ಬ್ರ್ಯಾಂಡ್ಗಳನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ನಮ್ಮ ಸಂಸ್ಥೆಗೆ ಬನ್ನಿ, ಸಂಸ್ಥೆಯನ್ನು ಬೆಳೆಸಿ. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಗುಡ್ಡಕೊಪ್ಪಲ ವಾರ್ಡ್ನ ಕಾರ್ಪೊರೇಟರ್ ನಯನಾ ಕೋಟ್ಯಾನ್, ಡೇ ಟು ಡೇ ಡಿಜಿಟಲ್ನ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ಗಳಾದ ವರುಣ್ ಪ್ರಭು, ಶ್ರೀಪರ್ಣಾ ಭಟ್, ಹಿರಿಯರಾದ ನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಡೇ ಟು ಡೇ ಡಿಜಿಟಲ್ ಸ್ಯಾಮ್ಸಂಗ್, ರಿಯಲ್ಮಿ, OnePlus, ವಿವೋ, ಆಪಲ್, MI, ಒಪ್ಪೋ ಸೇರಿದಂತೆ ಅನೇಕ ಬ್ರ್ಯಾಂಡ್ಗಳ ಡೀಲರ್ಶಿಪ್ ಅನ್ನು ಹೊಂದಿದೆ.
ಆನ್ಲೈನ್ಗಿಂತಲೂ ಅಧಿಕ ಆಫರ್ಗಳನ್ನು ಜನತೆಗೆ ಕೊಡ್ತಾ ಇದೆ. ಅಲ್ಲದೆ ನೂತನ ಶೋರೂಮ್ನ ಪ್ರಯುಕ್ತ ಅನೇಕ ಆಫರ್ ಮತ್ತು ಕೊಡುಗೆಗಳು ತುಳುನಾಡಿನ ಜನರಿಗೋಸ್ಕರ ಕಾಯ್ತಾ ಇದೆ. ಇದೀಗ ಮತ್ತೊಂದು ಶೋರೂಮ್ ಮೂಲಕ ಗುಣಮಟ್ಟದ ಸೇವೆಗೆ ಸಜ್ಜಾಗಿದೆ. ಪವನ್ ಕಾಜಿಮಡ್ಕ, V4 ನ್ಯೂಸ್ 24/7 ಮಂಗಳೂರು.